ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಯಕ್ಷಿತಾ ಹ್ಯಾಪಿ ಫ್ಯಾಮಿಲಿ ಕನ್ನಡ ಬ್ಲಾಗ್. ಸೊ ನನ್ನ ಹೆಸರು ಯಕ್ಷಿತಾ. ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಲಾಸ್ಟ್ ವಿಡಿಯೋ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಜನ ಕಮೆಂಟ್ ಮಾಡಿದ್ದೀರಾ ಚೆನ್ನಾಗಿದೆ ಅಂತ ಹೇಳಿ, ತುಂಬ ಖುಷಿ ಆಯಿತು. ಹೀಗೆ ನನ್ನ ವೀಡಿಯೋಸ್ಗಳನ್ನೆಲ್ಲ ನೋಡ್ತಾ ಇರಿ ಫ್ರೆಂಡ್ಸ್. ಇವತ್ತು ಬಂದು ಮಾರ್ಚ್ 21. ಸೊ ನಮ್ಮ ಶಾಪ್ ಓಪನ್ ಆಗಿ ಇವತ್ತಿಗೆ 1 ಮಂತ್ ಆಯಿತು. ಸೊ ಹಾಗಾಗಿ ಇವತ್ತು ನಮ್ಮ ಈ ಶಾಪ್ ಓಪನಿಂಗ್ ಜರ್ನಿ ಎಲ್ಲ ಹೇಗಿತ್ತು, ಈಗ ಕನ್ಸ್ಟ್ರಕ್ಷನ್ಸ್ ಆಗಿರ್ಬೋದು, ಮತ್ತು ಇದು ನಾವು ಪರ್ಚೇಸ್ ಮಾಡಿದ್ದಾಗಿರ್ಬೋದು, ಪ್ರತಿಯೊಂದು ಕೂಡ ನಮ್ಮ ಜರ್ನಿ ಹೇಗಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಯಾರಿಗಾದ್ರೂ ಇದರಿಂದ ಮೋಟಿವೇಟ್ ಆಗ್ಬೋದು, ಆ ಕಾರಣಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಈ ವಿಡಿಯೋ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡಿ ಇವತ್ತಿನ ವಿಡಿಯೋ. ಫ್ರೆಂಡ್ಸ್, ಫಸ್ಟಿಗೆ ನಾವು ಯಾವುದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದ್ವಿ. ಸೊ ಅದಾದಮೇಲೆ ಇಲ್ಲಿ ನೋಡಿ ನಾವು ಎಲ್ಲ ಲಿಸ್ಟ್ ಮಾಡ್ಕೊಳ್ತಾ ಇದ್ದೀವಿ, ನಮ್ಮ ಶಾಪಿಗೆ ಯಾವುದೆಲ್ಲ ಐಟಮ್ಸ್ಗಳು ಬೇಕು ಅಂತ ಹೇಳಿ. ಒಬ್ರೊಬ್ಬರೇ ಈ ಥರ ನೆನಪು ಮಾಡಿಕೊಂಡು ಮತ್ತು ಗೂಗಲು ಅದರಲ್ಲೆಲ್ಲ ನೋಡಿ ಎಲ್ಲ ಐಟಮ್ಸ್ಗಳನ್ನ ಲಿಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಮತ್ತು ಸ್ವಲ್ಪ ರಿಸರ್ಚ್ ಎಲ್ಲ ತುಂಬಾ ಇಂಪಾರ್ಟೆಂಟು. ಸಡನ್ನಾಗಿ ಯಾವುದೇ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಆಗೋದಿಲ್ಲ. ತುಂಬ ಜನ ಹತ್ರ ಕೇಳಬೇಕು, ಮತ್ತು ನಾವೇ ಗೂಗಲಲ್ಲಿ ಅಲ್ಲಿ ಇಲ್ಲಿ ಜನಗಳ ಹತ್ರ ಕೇಳಿ ಸುತ್ತಾಡಿ ಎಲ್ಲ ರಿಸರ್ಚ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡಬೇಕು. ಸೊ ಅದೇ ಪ್ರೊಸೆಸ್ಸಲ್ಲಿ ನಾವು ಕೂಡ ಇದ್ವಿ. ಸೊ ಇಬ್ಬರು ಕೂತ್ಕೊಂಡು ಮಾತಾಡಿ ಮತ್ತು ಏನೆಲ್ಲ ಮಾಡಬೇಕು, ಏನೆಲ್ಲ ಆಗಬೇಕು, ಈ ಥರ ಎಲ್ಲ ಡಿಸೈಡ್ ಮಾಡಿಕೊಂಡು ಒಬ್ಬೊಬ್ಬರ ಒಪಿನಿಯನ್ ತಗೊಂಡು, ಸಜೆಷನ್ ತಗೊಂಡು ನಾವೀಗ ಮಾಡಿರೋಂಥ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಈಗ ನೆಂದೇ ಬರೋಣ, ನೆಂದು ತೂಪು ಜರ್ ಮುರಳಿ ಪಕ್ಕಡೆ ನಡ ಬರಕ್ಕೆ ಮೂರು ಎಣ್ಣೆ ಮುರಡಿ ಬರುತ್ತಿದ್ದಾನ. ಎಳ್ಳೆಣ್ಣೆ 10 ಲೀಟರ್ 10 ಲೀಟರ್ 20 ಲೀಟರ್ ಕೂಡ ಎಳ್ಳೆಣ್ಣೆದಲ್ಲ ಒಂದು ದೀಪ ಕೂಡ 20 ಲೀಟರ್ ವಾಡಿ 20 40 20 ಲೀಟರ್ ಹಾಕ್ನೆ ಅರ್ಧ ಅಣ್ಣಾಗ. ಎಳ್ಳೆಣ್ಣೆ ಅಲ್ಲ ನಾವೊಂದು ಅದೇ ಐಟಮ್ಸ್ಗಳು ಪರ್ಚೇಸ್ ಮಾಡೋದ್ರ ಬಗ್ಗೆ ತುಂಬಾ ಟೆನ್ಷನ್ ಆಗಿತ್ತು ನಮಗೆ. ಅದೇ ನಮಗೆ ತುಂಬ ದೊಡ್ಡ ಟಾಸ್ಕ್ ಅಂತ ಅನಿಸಿದ್ದು. ಬೀಫ್ ಉಂತಿ ಬಕ್ಕದೆ ಒಂದು ಮಾಸ ತಿನ್ನುಂಡು ಇದೀಗ ಪ್ಲಾಸ್ಟಿಕ್ ತಿಕ್ ದಪ್ಪ ಇತ್ತಂಡ ಸ್ವಲ್ಪ ಎ ಬಿ ಕಂತ ನಾನು ಇದನ್ನ ನೂಲೆ ಎಪ್ಪಾಡು ಈತ ಯಾವುದು ಆತ ತಿನ್ನಿತ್ತನ ಆತ ಯಾವ ನಾವೇ ಆಯತೆ ಅಲ್ಲ ಹೆಚ್ಚಿಡುಂಡವು ಒಂದು 8 ಉಂಡು 0 ನೆಕ್ಸ್ಟ್ ಎ ಬಿ ಸಿ ದಪ್ಪ ಇತ್ತಿಂದ ಮೆತ್ತ. ಫ್ರೆಂಡ್ಸ್, ನೀವೀಗ ನೋಡ್ತಿರೋದು ಅದು ಪ್ಯಾಕಿಂಗ್ ಮಿಷನ್ನು. ಸೊ ನಮ್ಮದು ಬಂದು ಪ್ರಾವಿಷನ್ ಸ್ಟೋರ್ ಆಗಿರೋದ್ರಿಂದ ಸೊ ಪ್ಯಾಕಿಂಗ್ ಮಿಷನ್ ತುಂಬಾ ಇಂಪಾರ್ಟೆಂಟು. ಇದು ಬೇಕು ಅಂತ ಅನ್ನಿಸ್ತು ನಮಗೆ. ಸೊ ಆನ್ಲೈನಲ್ಲಿ ಕೂಡ ನಾವು ನೋಡಿದ್ವಿ, ಬಟ್ ಆನ್ಲೈನ್ಗಿಂತ ನಾವು ಈ ಥರ ಡೈರೆಕ್ಟ್ ಹೋಗಿ ಬೈ ಮಾಡಿದ್ರೆ ಒಳ್ಳೇದಲ್ವ ಅಂತ ಹೇಳಿ ನಾವು ಈ ಥರ ಮಂಗಳೂರಿಗೆ ಹೋಗಿ ಅಲ್ಲಿ ಒಂದು ಶಾಪಲ್ಲಿ ಇದನ್ನು ಪರ್ಚೇಸ್ ಮಾಡಿದ್ವಿ. ಅಂದರೆ ನಮಗೆ ಐಟಮ್ಸ್ಗಳು ಏನಾದರೂ ಪ್ಯಾಕ್ ಮಾಡೋದಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಈಗ ಏನಾದರೂ ಉದ್ದಿನ ಬೇಳೆ ಆಗಿರ್ಬೋದು, ಕಡಲೆಬೇಳೆ, ಈ ಥರ ಐಟಮ್ಸ್ಗಳೆಲ್ಲ ಈ ಥರ ಪ್ಯಾಕ್ ಮಾಡಿ ನಮಗೆ ಶಾಪಲ್ಲಿ ಇಡ್ಬೋದು ಅಂತ ಹೇಳಿ ಇದನ್ನ ನಾವು ಪರ್ಚೇಸ್ ಮಾಡಿದ್ವಿ. ಹಾಗೆ ನಮಗಿದು ತುಂಬ ಯೂಸ್ಫುಲ್ ಕೂಡ ಆಯಿತು. ಸೊ ನಾವಿದಕ್ಕೆ ಎಷ್ಟು ಪೇ ಮಾಡಿದ್ವಿ ಅಂದರೆ ಒಂದು 2500 ರುಪೀಸ್ ಒಳಗೇನೋ ಪೇ ಮಾಡಿದ್ವಿ. ಆನ್ಲೈನಲ್ಲಿ ಕೂಡ ಆಲ್ಮೋಸ್ಟ್ ಅದೇ ಪ್ರೈಸಲ್ಲಿತ್ತು. ಸೊ ಹಾಗಾಗಿ ಇದು ಒಳ್ಳೆಯ ಆಫರ್ ಅಂತ ಹೇಳಿ ತೊಗೊಂಡ್ವಿ ನಾವು. ಇದು ಪ್ಯಾಕಿಂಗ್ ಮಿಷನ್ ಎಷ್ಟು ಇಂಪಾರ್ಟೆಂಟು ಅದೇ ಥರ ಇದು ವೇವಿಂಗ್ ಮಿಷನ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟು ನಮ್ಮ ಶಾಪಿಗೆ. ಸೊ ಅದು ಕೂಡ ಇಲ್ಲಿಂದನೇ ಬೈ ಮಾಡಿದ್ವಿ ನಾವು. ಆಲ್ಮೋಸ್ಟ್ ಒಂದು 10,000 ರುಪೀಸ್ ತನಕ ಆಯಿತು. ಅದು ಕೆ ಜಿ ಮೇಲೆ ಡಿಪೆಂಡು, ಎಷ್ಟು 25 kg 50 kg ಆ ಥರದ್ದೆಲ್ಲ. ಸೊ ಕಡಿಮೆ ಬೆಲೆಯಲ್ಲೂ ಕೂಡ ಸಿಗುತ್ತೆ. ಇಲ್ಲಿ ಎಲ್ಲ ಥರದ್ದು ಇತ್ತು ಆ ಶಾಪಲ್ಲಿ. ಅದೇ ರೀತಿ ನೆಕ್ಸ್ಟ್ ಬಂದು ನಾನೊಂದು ಮಂಗಳೂರು ಪೋರ್ಟ್ ಒಂದು ವೀಡಿಯೋ ಮಾಡಿದೆ, ಅಥವಾ ಅದರಲ್ಲಿ ಇದನ್ನೆಲ್ಲ ತೋರಿಸಿದ್ದೀನಿ. ಸೊ ನಾವು ಮಂಗಳೂರಿಗೆ ಹೋಗಿದ್ದ ಕಾರಣ ಬಂದು ಅದೇ ನಾವು ಐಟಮ್ ಪರ್ಚೇಸ್ ಮಾಡೋದಕ್ಕೆ. ಈಗ ನಮ್ಮ ಶಾಪಿಗೆ ಐಟಮ್ಗಳು ಬೇಕಲ್ಲ, ಅದನ್ನ ಪರ್ಚೇಸ್ ಮಾಡೋದಕ್ಕೆ ಅಂತ ನಾವು ಮಂಗಳೂರಿಗೆ ಹೋಗಿದ್ವಿ. ನಾವೆಲ್ಲದಕ್ಕಿಂತ ತುಂಬಾ ತಲೆ ಕೆಡಿಸ್ಕೊಂಡಿರೋ ವಿಷಯ ಅಂದರೆ ಐಟಮ್ಗಳು ಎಲ್ಲಿಂದ ಬೈ ಮಾಡೋದು ಅಂತ ಹೇಳಿ. ಮಂಗಳೂರು ಅಂದರೆ ಇದು ಮಂಗಳೂರು ಬಂದರು. ಸೊ ಇಲ್ಲಿ ಸ್ವಲ್ಪ ಚೀಪಾಗಿ ಸಿಗುತ್ತೆ ಅಂತ ಹೇಳಿದರು, ಹಾಗಾಗಿ ನಾವು ಇಲ್ಲಿಗೆ ಬಂದಿದ್ವಿ. ಸೊ ತುಂಬಾ ಹೆಕ್ಟಿಕಾಗಿ ಹೋಗಿತ್ತು. ಇಲ್ಲಿ ಎಲ್ಲಿ ನೋಡಿದ್ರು ಫುಲ್ ಅಂಗಡಿಗಳೇ, ಎಲ್ಲಿ ಏನು ಎಂಕ್ವೈರಿ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಬಟ್ ಅದಕ್ಕೆ ನಾನು ನಮ್ಮ
ಫ್ರೆಂಡ್ಸ್, ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾವು ಹೇಳೋದೇನಂತ ಹೇಳಿದ್ರೆ, ನಿಮ್ಗೆ ಏನಾದರೂ ಅಂಗಡಿಗೆ ಈ ಥರ ನಮ್ಮ ಥರ ಅಂಗಡಿ ಓಪನ್ ಮಾಡಿ ಐಟಮ್ಸ್ಗಳು ಹಾಕಬೇಕು ಅಂತ ಇದ್ದರೆ, ನಿಮ್ಮ ನಿಯರೆಸ್ಟ್ ಇರುವಂಥ ಟೌನಲ್ಲಿ ಹೋಲ್ಸೇಲ್ ಶಾಪಲ್ಲಿ ಐಟಮ್ಸ್ ತಗೊಂಡು ಹಾಕೋದೇ ಒಳ್ಳೆಯದು ಅಂತ ಅನಿಸುತ್ತೆ. ತುಂಬ ದೂರ ಹೋಗಿ ಕಮ್ಮಿಲಿ ಸಿಗುತ್ತೆ ಅಂತ ಹೇಳಿ ತುಂಬ ದೂರ ಹೋಗಿ ತೊಗೊಂಡು ಬಂದು ಅದು ಮತ್ತೆ ನಮಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕಿಂತ ನಮ್ಮ ನಿಯರೆಸ್ಟ್ ನಮ್ಮ ಶಾಪಿಗೆ ಹತ್ತಿರ ಯಾವುದಾದ್ರೂ ಟೌನ್ ಇದ್ದು ಅಲ್ಲಿ ಹೋಲ್ಸೇಲಲ್ಲಿ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿಂದನೇ ತೊಗೊಂಡು ಬಂದು ಐಟಮ್ಸ್ಗಳನ್ನ ಹಾಕೋದು ಒಳ್ಳೆಯದು. ಇದು ನಮಗೆ ಎಕ್ಸ್ಪೀರಿಯನ್ಸ್ ಆದ ಪ್ರಕಾರ ಹೇಳ್ತಾ ಇದ್ದೀನಿ. ಹಲೋ ಫ್ರೆಂಡ್ಸ್, ಇದೀಗ ನೀವು ನೋಡ್ತಾ ಇರೋದು ನಮ್ಮ ಶಾಪ್ ಓಪನ್ ಆಗೋಕ್ಕಿಂತ ಮುಂಚೆ 1-2 ದಿನ ಮುಂಚೆ ಏನೋ ಇದು. ನಾವು ಶಾಪಿಗೆಲ್ಲ ಹೋಗಿ ಇಲ್ಲೇ ಕ್ಲೀನಿಂಗ್ ಕೆಲಸ ಎಲ್ಲ ಮಾಡ್ತಾಯಿದ್ವಿ. ತುಂಬ ಕ್ಲೀನಿಂಗ್ ಕೆಲಸಗಳಿತ್ತು. ಈ ಥರ ಡಬ್ಬಿಗಳೆಲ್ಲ ಬೇಕಾಗುತ್ತೆ ನೋಡಿ, ಏನಾದರೂ ತುಂಬಿಸಿಡೋದಕ್ಕೆಲ್ಲ, ಅದನ್ನೆಲ್ಲ ಈಗ ಕ್ಲೀನ್ ಮಾಡಿ ಇಡ್ತಾ ಇದ್ದೀವಿ. ಹಾಗೆ ಹೃದಯ ಕೂಡ ಇದ್ದಾಳೆ ನಮಗೆ ಹೆಲ್ಪ್ ಮಾಡೋದಕ್ಕೆ. ಫ್ರೆಂಡ್ಸ್ ಎಲ್ಲ ಸೆಟ್ ಮಾಡಿ ಇಡ್ತಾ ಇದ್ದೀವಿ. ಈಗ ಇದೆಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ. ಹೋಗ್ಬೋದಾ? నేను ಮತ್ತೆ ನಿಲ್ಲು ಅನ್ಕೊಡಿ. ಫ್ರೆಂಡ್ಸ್, ನೀವೀಗ ನೋಡ್ತಿರೋದು ಪ್ಯಾಕಿಂಗ್. ನಾನು ಆಗಲೇ ತೋರಿಸ್ದಂಗೆ ನಾವು ಪ್ಯಾಕಿಂಗ್ ಬಂದು ಆಲ್ಮೋಸ್ಟ್ ಅಂಗಡಿ ಓಪನ್ಗಿಂತ 1-2-3 ದಿನಕ್ಕಿಂತ ಮುಂಚೆನೇ ಎಲ್ಲ ಐಟಮ್ಸ್ಗಳನ್ನ ಪ್ಯಾಕ್ ಮಾಡಿ ಇಟ್ಟಿದ್ವಿ. ಅಂದರೆ ತುಂಬ ಈಸಿ ಆಗುತ್ತೆ ಅಂತ ಹೇಳಿ ನಮ್ಮ ಅಂಗಡಿ ಓಪನಿಂಗ್ ವಿಡಿಯೋದಲ್ಲೇ ನೋಡಿರ್ಬೋದು. ಎಲ್ಲ ಪ್ಯಾಕ್ ಮಾಡಿರೋ ಐಟಮ್ಸ್ಗಳನ್ನ ನೋಡೋದಕ್ಕೆ ಆ ವಿಡಿಯೋದಲ್ಲಿ ಕಾಣುತ್ತೆ. ಹಾಗೆ ನಾವು ಇದಕ್ಕಿಂತ ಮುಂಚೆ, ಇದು ಅಂಗಡಿ ಓಪನ್ ಆಗಿಲ್ಲ, ಅದಕ್ಕಿಂತ ಮುಂಚೆದ್ದು ವಿಡಿಯೋ ಇದು. ಎಲ್ಲ ಐಟಮ್ಸ್ಗಳನ್ನ ಕರೆಕ್ಟಾಗಿ ಚೆಕ್ ಮಾಡಿ ತೂಕ ಮಾಡಿ ಪ್ಯಾಕ್ ಮಾಡಿ ಇಡ್ತಾ ಇದ್ದೀವಿ. ಆ ಮೆಷರ್ಮೆಂಟ್ ಕಪ್ಪು ಕೂಡ ಅಷ್ಟೇ ತುಂಬಾ ಹುಡುಕಿದ್ದೀವಿ ನಾವು. ಪುತ್ತೂರಿಗೆ ಹೋಗಿದ್ವಿ ಪ್ಯಾಕ್ ಮಾಡಿ ಕಪ್ ತಗೊಳ್ಳೋದಕ್ಕೆ. ಸ್ಟಾರ್ಟಿಂಗ್ ಮಂಗಳೂರಲ್ಲಿ ಅಂದ್ರೆ ಹೋಲ್ಸೇಲಲ್ಲಿ ನೆಗ್ಲೆಕ್ಟ್ ಮಾಡಿದ್ವಿ, ಆರಾಮ್ಸೆ ಸಿಗುತ್ತೆ ಅಂತ ಹೇಳಿ ಲೂಸಲ್ಲಿಗೆ ತಗೊಂಡು ಬಂದು ಈ ಥರ. ಅದಾದ್ಮೇಲೆ ನಾವು ಹುಡುಕಬೇಕಾದ್ರೆ ನಮಗೆ ತುಂಬ ಶಾಪಲ್ಲಿ ಸಿಗಲಿಲ್ಲ ಮೆಷರಿಂಗ್ ಕಪ್ಪು. 1-2 ಏನಾಯ್ತು. ಸ್ಟಾರ್ಟಿಂಗ್ ಡೇಸಲ್ಲಿ ಸ್ವಲ್ಪ ಕಷ್ಟ ಆಗ್ತಿತ್ತು ನಮಗೆ. ಯಾವುದು ಪ್ಯಾಕೆಟ್ ವೈಸ್ ಬೇರೆ ಕಡೆ ಅರ್ಧ ಕೆಜಿ ಪ್ಯಾಕೆಟ್ ಯಾವುದು, 1 kg ಪ್ಯಾಕೆಟ್ ಯಾವುದು ಅಂತ ಯಾವ ಐಟಮ್ ಈಗ ತಗೊಳ್ಬೇಕು ಮತ್ತೆ ತಗೊಳ್ಳೋಣ ಅಂತ ಪ್ರಾಕ್ಟೀಸ್ ಆಗಿದೆ. ಮಿಸ್ಟೇಕ್ ಆಗಿಬಿಡುತ್ತೆ. ಸೊ ಈ ಥರದ್ದೆಲ್ಲ ಪ್ಯಾಕ್ ಮಾಡಿಟ್ಟಿದ್ದೀವಿ ನೋಡಿ. ಕೆಲವೆಲ್ಲ ಐಟಮ್ಸ್ ಹೀಗಿಟ್ಟಿದ್ದೀವಿ, ಕೆಲವೊಂದು ಮಾತ್ರ, ಎಲ್ಲ ಐಟಮ್ಸು ಅಲ್ಲ, ಕೆಲವೊಂದು ಐಟಮ್ಸ್ ಮಾತ್ರ ಪ್ಯಾಕ್ ಮಾಡಿ. ಇನಿಷಿಯಲ್ ಡೇಸಲ್ಲಿ ಮಾತ್ರ ಈ ಥರ ಪ್ಯಾಕ್ ಮಾಡಿ ಇಟ್ಕೊಂಡಿದ್ವಿ ಪ್ರಾಡಕ್ಟು. ಯಾಕಂದರೆ ನಮಗೆ ಈ ಬಿಸ್ನೆಸ್ ಹೊಸದಾಗಿರೋದ್ರಿಂದ ಕಸ್ಟಮರ್ ಸಡನ್ ಆಗಿ ಬರುವಾಗ ನಮಗೆ ಅಟೆಂಡ್ ಮಾಡೋದಕ್ಕೆ ಕಷ್ಟ ಆಗ್ತಿತ್ತು. ಅಂದರೆ ಕಷ್ಟ ಆಗ್ಬೋದು ಅಂತ ಅಂದ್ಕೊಂಡು ನಾವು ಮುಂಚೆನೇ ಪ್ಯಾಕ್ ಮಾಡಿಡ್ತಿದ್ವಿ. ಸೊ ಈ ಥರ ಪ್ಯಾಕ್ ಮಾಡಿ ಇಡೋದ್ರಿಂದ ನಮಗೆ ಆರಾಮ್ಸೆ ಬೇಗ ಕೊಡ್ಬೋದು, ಕಸ್ಟಮರ್ಸ್ನ ಬೇಗ ನಮಗೆ ಅಟೆಂಡ್ ಮಾಡ್ಬೋದು. ಬಟ್ ಈಗ ಸ್ವಲ್ಪ ಪ್ರಾಕ್ಟೀಸ್ ಆಗಿದೆ. ಪ್ಯಾಕೇಜಿಂಗ್ ಆ ಥರ ಎಲ್ಲ ಮಾಡೋದಂದರೆ ಸ್ವಲ್ಪ ನಮಗೆ ಅದು ಕಾಸ್ಟ್ಲಿ ಆಗುತ್ತೆ. ಅದರ ಅಂದರೆ ಪ್ಯಾಕೆಟಿಗೆಲ್ಲ ರೇಟ್ ಎಲ್ಲ ಇದೆ. ಸೊ ಅದು ಕಾಸ್ಟ್ಲಿ ಆಗುತ್ತೆ. ಅದಕ್ಕಿಂತ ನಾವು ನಾರ್ಮಲ್ ಹೀಗೆ ಲೂಸಾಗಿ ಕಟ್ಕೊಳ್ಳೋದು ಬೆಸ್ಟು.
ಬಟ್ ಈಗ ಅದನ್ನೇ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಈಗ ಪ್ಯಾಕ್ ಎಲ್ಲ ಮಾಡೋದಕ್ಕೆ ಹೋಗ್ತಾ ಇಲ್ಲ. ಬೇಕಾದರೆ ಮಾತ್ರ ಈ ಥರ ಪ್ಯಾಕ್ ಮಾಡ್ಕೊಳ್ತೀವಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿರೋ ಒಂದು ಲೈಕ್ ಕೊಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಯಾರಿಗಾದರೂ ಹೆಲ್ಪ್ಫುಲ್ ಆಗೋದಿದ್ರೆ ವಿಡಿಯೋಗಳನ್ನ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಜೊತೆ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಬೇಗ 1000 ಸಬ್ಸ್ಕ್ರೈಬರ್ ಆಗಬೇಕು. ನಂದು ನೆಕ್ಸ್ಟ್ ಮಂತ್ ಏಪ್ರಿಲ್ ಒಂದು 10-15 ಡೇಸ್ ಇರ್ಬೋದು ನನ್ನ ಚಾನಲ್ ಅಷ್ಟೇ. ಅದು ಗೊತ್ತಿದೆ ಅಲ್ಲ ನಿಮಗೆ, ಅದು ಸಬ್ಸ್ಕ್ರೈಬರ್ ಕೌಂಟ್ ರೀಚ್ ಆಗಿಲ್ಲ ಅಂದರೆ ಚಾನಲ್ ಕ್ಲೋಸ್ ಆಗುತ್ತೆ. ಸೊ ಅಲ್ಲಿ ತನಕ ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಮಾಡ್ತೀನಿ ನಾನು. ಸೊ ನೋಡೋಣ ಹೇಗಾಗುತ್ತೆ ಅಂತ ಹೇಳಿ. ಹಾಗೆ ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ವೀಡಿಯೋ ಜೊತೆ. ತನಕ ಬೈ ಬೈ, ಟೇಕ್ ಕೇರ್.